गजाननं भूतगणादिसेवितं कपित्तजम्बूफलसार भक्षितम् उमासुतं शोकविनाशकारणम् नमामि विघ्नेश्वरा पादपङ्कजो नमामि विघ्नेश्वरा पादपङ्कजं नमामि विघ्नेश्वर पादपङ्कजम् सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे नमतां कामधेनवे ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಓಂ ಗಂ ಗಣಪತಯೇ ನಮಃ 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 ಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ
ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬಿನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಬಿನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬಿನಕನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ಶ್ರೀಮನ್ನಾರಾಯಣನ ಎಲ್ಲ ದಶಾವತಾರಗಳು ಪೂಜನೀಯವಾದರೂ ಮನಸ್ಸಿನ ಮೇಲೆ ವಿಶೇಷವಾದಂಥ ಪರಿಣಾಮವನ್ನು ಬೀರುವಂಥ ಎರಡು ಅವತಾರಗಳಲ್ಲಿ ಒಂದು ಶ್ರೀಕೃಷ್ಣನ ಅವತಾರ, ಇನ್ನೊಂದು ಶ್ರೀರಾಮನ ಅವತಾರ. ದಶಾವತಾರಗಳಲ್ಲಿ ಒಂದಾದಂಥ ಶ್ರೀರಾಮ ಎಲ್ಲಿ ಕೂಡ ತಾನು ದೇವರು ಅಂತ ಹೇಳಿಕೊಳ್ಳೇ ಇಲ್ಲ. ತನ್ನ ನಡೆ ಮತ್ತು ನುಡಿಯ ಮೂಲಕ ಆದರ್ಶ ಪುರುಷನಾಗಿ ಮರ್ಯಾದಾ ಪುರುಷೋತ್ತಮ ಅಂತ ಮಾನವನಾಗಿ ಜನಿಸಿ ನಮ್ಮ ಮಧ್ಯೆ ದೇವರಾಗಿ ಅವತರಿಸಿದವನು ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ಹೃದಯ ಮಧ್ಯಭಾಗದಲ್ಲಿ ಆರಾಧಿಸಿ ಅಂತಹ ಆಂಜನೇಯನ ಸನ್ನಿಧಾನದಲ್ಲಿ ನಾವು ಜೊತೆಯಾಗಿ ಸೇರಿದ್ದೇವೆ. ಕಾರ್ಯಕ್ರಮದ ಮುಂದೆ ತಮ್ಮದೇ ಆದಂಥ ಸಾಹಿತ್ಯದಲ್ಲಿ ಶ್ರೀರಾಮನ ಮಹಾತ್ಮೆಯ ಕುರಿತಾಗಿ ರಚಿತವಾದಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ರಾಮ 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 ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳೋ ಹರಿ ಸರ್ವೋತ್ತಮ ದಶಮುಖ ವರ್ತನ ದಶರಥ ರಾಮ ಮಾರು
ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಾಮ 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 ಧರೆಯುಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ ಚಿತ್ತ ಕಾಯಗಳ ಪವಿತ್ರ ಮಾಡೋ ಪರಿಯ ಭಕ್ತವರ ಹನುಮಂತ ನೊಬ್ಬ ತಾಪಲ್ಲ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಶಂಖ ಚಕ್ರಧರ ವಿಷ್ಣು ಮುಕುಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಾಮನ ಸ್ಮರಣೆ ಮುಗಿಲಿಲ್ಲ ಎಲ್ಲ ಕಡೆ ಶ್ರೀರಾಮ ಅಂತ ಹಾಡಿದ್ರೆ ಸಾಕು ಹಾಡಬಹುದಲ್ಲ ಬೋಲೋ ಭಾರತ್ ಮಾತಾ ಕಿ ಅದು ಎಂತ ಸಾಕಾಗುದಿಲ್ಲ ಬೋಲೋ ಭಾರತ್ ಮಾತಾ ಕಿ ಶ್ರೀರಾಮ ಅಗಣಿತ ಗುಣಗಣ ಶ್ರೀರಾಮ ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳೋ ಹರಿ ಸರ್ವೋತ್ತಮ ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡುವ ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳೋ ಹರಿ ಸರ್ವೋತ್ತಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಜೈ ಶ್ರೀರಾಮ 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 ಜೈ ಶ್ರೀರಾಮ್ ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಪ್ರಭು ರಾಮಚಂದ್ರ ಪಾದಕಿ. ಭಕ್ತ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿಹ ರಾಜೀವನೇತ್ರ ಮುಕ್ತಿ ಮಾರ್ಗ ತೋರಿಸೋ ಹನುಮ ಮುಕ್ತಿ ಮಾರ್ಗ ತೋರಿಸೋ ಹನುಮ ಶ್ರೀ ಶೇಷಶಾಯಿ ಬಂಟ ನಮನೆಂಟ ಶ್ರೀ ಶೇಷಶಾಯಿ ಬಂಟ ನಮನೆಂಟ ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ವಜ್ರಕಾಯ ಹೇ ಆಂಜನೇಯ ವಜ್ರಕಾಯ ಹೇ ಆಂಜನೇಯ ಆದರದಲ್ಲಿ ನಿನ್ನ ಆರಾಧಿಸುವೆ ಆದರದಲ್ಲಿ ನಿನ್ನ ಆರಾಧಿಸುವೆ ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ಜೈ 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 ಹನುಮಂತ ಜೈ 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 ಬಲವಂತ ಜೈ 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 ಹನುಮಂತ ಜೈ ಜೈ ಹನುಮಂತ. ಕಣ್ಮನ ಸೆಳೆಯುವ ರಂಜಿ ಪರತದಲ್ಲಿ ನಿಲ್ಲನೆ ಬರುತ್ತಿಹ ಹನುಮಂತ ಕಣ್ಮನ ಸೆಳೆಯುವ ರಂಜಿ ಪರತದಲ್ಲಿ ನಿಲ್ಲನೆ ಬರುತ್ತಿಹ ಹನುಮಂತ ನಕ್ಷತ್ರ ಲೋಕವು ಧರೆಗಿಳಿದಂತೆ ನಕ್ಷತ್ರ ಲೋಕವು ಧರೆಗಿಳಿದಂತೆ ತೇಜೋ ಮೂರುತಿ ನೀನೇ ಹನುಮಂತ ತೇಜೋ ಮೂರುತಿ ನೀನೇ ಹನುಮಂತ ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ಜೈ 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 ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ ಜೈ ಜೈ ಹನುಮಂತ. ಹೂಮಳೆ ಸುರಿದಿಹ ಹೂ ಮಂಟಪದಲ್ಲಿ ಕೋರಿಸಿ ಕುಳಿದಿಹ ಕೋವಿದಾಗ್ರಣಿ ಹೂಮಳೆ ಸುರಿದಿಹ ಹೂ ಮಂಟಪದಲ್ಲಿ ಕೋರೈಸಿ ಕುಳಿತಿಹ ಕೋವಿದಾಗ್ರಣಿ ಹೃದಯದಿ ಭಕ್ತಿಯ ಚಿಮ್ಮಿಸಿ ಒಲಿದಿಹ ಹೃದಯದಿ ಭಕ್ತಿಯ ಚಿಮ್ಮಿಸಿ ಒಲಿದಿಹ ಭಕ್ತ ಶಿರೋಮಣಿ ಹನುಮಂತ ಭಕ್ತ ಶಿರೋಮಣಿ
ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ವಜ್ರಕಾಯ ಹೇ ಆಂಜನೇಯ ವಜ್ರಕಾಯ ಹೇ ಆಂಜನೇಯ ಆದರದಲ್ಲಿ ನಿನ್ನ ಆರಾಧಿಸುವೆ ಆದರದಲ್ಲಿ ನಿನ್ನ ಆರಾಧಿಸುವೆ ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ ಜೈ 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 ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ ಜೈ ಜೈ ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ ಜೈ ಜೈ ಹನುಮಂತ. ವೇದಗಳು, ಉಪನಿಷತ್ತುಗಳು, ಸಂಸ್ಕೃತ ಸಾಹಿತ್ಯಗಳ ಅಧ್ಯಯನ ಕಷ್ಟ ಸಾಧ್ಯವಾಗಿರುವಂಥ ಜನಸಾಮಾನ್ಯರಿಗೆ ನಿತ್ಯ ಬದುಕಿನಲ್ಲಿ ಇಹದಲ್ಲಿಯ ಸುಖವನ್ನು ಪರದಲ್ಲಿಯ ಮೋಕ್ಷವನ್ನು ದಯಪಾಲಿಸುವ ಎರಡೇ ಎರಡು ಅಕ್ಷರಗಳ ಬೀಜಾಕ್ಷರ ಮಂತ್ರ ಅಂದರೆ ರಾಮನಾಮ. ಇದು ನಾನು ಹೇಳಿದಂಥ ವಿಚಾರ ಅಲ್ಲ, ಸಾಕ್ಷಾತ್ ಮಹೇಶ್ವರ ತನ್ನ ಮಡದಿಯಾದ ಪಾರ್ವತಿಗೆ ತಿಳಿಸಿಕೊಟ್ಟಂಥ ವಿಚಾರ. ಇಹದಲ್ಲಿಯ ಭೋಗವೂ ಬೇಕು, ಪರದಲ್ಲಿಯ ಮೋಕ್ಷಕಾರಕನೂ ಆದಂಥ ಎರಡು ಅಕ್ಷರಗಳ ದೇವ ಶ್ರೀರಾಮಚಂದ್ರ. ಅಂತಹ ರಾಮತಾರಕ ಮಂತ್ರವನ್ನು ಬೋಧಿಸಿದಂತಹ ಮಹೇಶ್ವರನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮ ತಂಡದ ಗಾಯಕಿ ಜನ್ಯಪ್ರಸಾದ್ ಅನಂತಾಡಿ ವೇದಿಕೆಯಲ್ಲಿ. ಅಖಿಲ ಲೋಕೇಶ ಅರ್ಧನಾರೀಶ ನಮ್ಮಯ ಆತ್ಮವಿಶ್ವಾಸ ಶಿವ ನೀನೇ ಸಕಲ ಸಂತೋಷ ನೀನೇ ಸಕಲ ಸಂತೋಷ ಅಭಯಂಕರ ಕಿಂಕರ ಅಭಯಂಕರ ಕಿಂಕರ ಧೀಂಕರ ಶಂಕರ ಆಡಂಬರ ಡಂಬರ ದಾಟಿದ ಚಂದ್ರಮಣಿ ಒಂದು ಎರಡು ಅಲ್ಲ ಮೂರು ಕಣ್ಣಿರುವವನೇ ಯಾವಾಗ ಎಲ್ಲಿರುವೆ ತಿಳಿಯದು ಶಿವನೇ ಬಂ 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 ಬೋಲೆ ಶಂಭೋ ಶಿವಲೀಲೆ ನೂರಾರು ವಿಧವಾದ ಮನಸ್ಸಿರೋನೆ ಯಾರಿಗೆ ಏನಾಗುವೆಯೋ ತಿಳಿಸೋ ಶಿವನೇ ಡಂ 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 ಡೋ
ಜಗವನೆ ಆಳೋ ಜಗದೀಶ ಧರಣಿಗೆ ತೋರು ದರಹಾಸ ಅಖಿಲ ಲೋಕೇಶ ಅರ್ಧನಾರೀಶ ನಮ್ಮಯ ಆತ್ಮವಿಶ್ವಾಸ ನೀನೇ ಸಕಲ ಸಂತೋಷ ಜಂಗಮ ದೇವ ಶಿವಲಿಂಗಮ ದೇವ ನೀ ತೋರು ಶಿವ ಕ್ರಮವಿಲ್ಲದ ಪಥವ ಬಂಧವು ನೀನೇ ನನ್ನ ಬಂಧುವು ನೀನೇ ನೀನಿದ್ದರಿ ಜೊತೆಗೆ ಬದುಕೆಲ್ಲ ತಗ್ಗವೇ ಅಭಯಂಕರ ಕಿಂಕರ ಭೀಂಕರ ಶಂಕರ ಧೀರಂ ಭಂಬೋಲೆ ಶಂಭೋ ಶಿವಲೀಲೆ ಆಡಂಬರ ಡಂಬರ ದಾಟಿಗೆ ಚಂದನೀಯಂ ಭಂಬೋಲೆ ವಿಕಲ ತ್ರಿಶೂಲೆ ಶಿವ ಶಿವ ಭಂಬೋಲೆ ಶಂಭೋ ಶಿವಲೀಲೆ ಡಂ ಡಂ ಡಂಬೋಲೆ ವಿಕಲ ತ್ರಿಶೂಲೆ ರಂಗೆ ಹಾಕುವಂತ ನಂದಿಯು ನಿನ ಪಥವು ತನುವನು ಮುಚ್ಚೋ ಹುಲಿ ಚರ್ಮವು ಕೊರಳಲಿ ವಿಷನಾದ ಸರ್ಪವು ಡಮರುಗ ಡಂಗೂರ ಗರಡ ಗಂಭೀರ ಮರ್ಮವಿ ತಿಳಿಯದ ಆಂತರ್ಯವು ನೀನೇ ನಂದೈವ ದೈವವು ಭೋಗನಂದೀಶ್ವರ ನಿಖಿಲ ಜೀವನ ಸಾರ ನಿನ್ನ ಸೃಷ್ಟಿಯು ತಾನೇ ಸಕಲ ಜೀವವು ಭೂಮಿಯ ಮೇಲೆ ಎಷ್ಟೇ ದೇವರಿದ್ದರೂ ಎಲ್ಲರಿಗೂ ನೀನೇನೆ ಆದಿ ದೈವವು ಅಭಯಂಕರ ಕಿಂಕರ ಭೀಂಕರ ಶಂಕರ ಭಂ ಭಂ ಭಂಬೋಲೆ ಶಂಭೋ ಶಿವಲೀಲೆ ಆಡಂಬರ ಡಂಬರ ದಾಟಿದ ಜಂಗಮನೀಯಂ ಭಂಬೋಲೆ ವಿಕಲ ತ್ರಿಶೂಲೆ ಒಂದು ಎರಡು ಅಲ್ಲ ಮೂರು ಕಣ್ಣಿರುವವನೇ ಯಾವಾಗ ಎಲ್ಲಿರುವೆ ತಿಳಿಯದು ಶಿವನೇ ಭಂ ಭಂ ಭಂಬೋಲೆ ಶಂಭೋ ಶಿವಲೀಲೆ ನೂರಾರು ವಿಧವಾದ ವರಸಿರೋನೆ ಯಾರಿಗೆ ಏನಾಗುವೆಯೋ ತಿಳಿಸೋ ಶಿವನೇ ಡಂ ಡಂ ಡಂಬೋಲೆ ವಿಕಲ ತ್ರಿಶೂಲೆ ಆ ಬಗಲಲ್ಲಿ ಗೌರಮ್ಮನ ಶಿರದಲ್ಲಿ ಗಂಗಮ್ಮನ ಇಟ್ಟು ಹೇಗೆ ಅಷ್ಟು ಪ್ರೀತಿ ಹಂಚಿಕೊಟ್ಟೆಯೋ ಎಲ್ಲಿ ನಿನ್ನ ಹುಡುಕಲಿ ಎಷ್ಟು ಕತೆ ಓದಲಿ ನಿಮಿಷಕ್ಕೊಮ್ಮೆ ತೋರುವೆ ನೀ ಹೊಸ ಮಾಯೆಯೋ ಅಭಯಂಕರ ಕಿಂಕರ ಭೀಂಕರ ಶಂಕರ ಭಂ ಭಂ ಭಂಬೋಲೆ ಶಂಭೋ ಶಿವಲೀಲೆ ಆಡಂಬರ ಡಂಬರ ದಾಟಿದ ಚಂದ್ರಮನೀಯಂ ಭಂಬೋಲೆ ವಿಕಲ ತ್ರಿಶೂಲೆ ಅಭಯಂಕರ ಕಿಂಕರ ಭೀಂಕರ ಶಂಕರ ಭಂ ಭಂ ಭಂಬೋಲೆ ಶಂಭೋ ಶಿವಲೀಲೆ ಆಡಂಬರ ಡಂಬರ ದಾಟಿದ ಚಂದ್ರಮನೀಯಂ ಭಂಬೋಲೆ ವಿಕಲ ತ್ರಿಶೂಲೆ ಶಿವ ಶಿವ ಸನ್ನಿಧಾನದ ಶಕ್ತಿ ವೃದ್ಧಿಯಾಗಬೇಕು. ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಜೊತೆಯಾಗಿ ಸೇರಿದಾಗ ತಂತ್ರಿಗಳು ತಮ್ಮ ಮಂತ್ರಾರಾಧನೆಯೊಂದಿಗೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವರ ಶಕ್ತಿಯನ್ನು ವೃದ್ಧಿಸುವ ಪ್ರಯತ್ನ ಮಾಡಿದರೆ ನಾವೆಲ್ಲ ಜನಸಾಮಾನ್ಯರು ಜೊತೆಯಾಗಿ ಸೇರಿ ಭಜನಾ ಸ್ವರೂಪದ ಗೀತೆಗಳನ್ನು ಹಾಡಿ ಶಕ್ತಿವರ್ಧನೆಯನ್ನು ಮಾಡಬಹುದು. ಅಂಥ ಒಂದು ಪುಣ್ಯವನ್ನು ಸಂಪಾದಿಸಬಹುದಾದಂಥ ಅತ್ಯಮೋಘವಾದಂಥ ದಾಸರ ಸಾಹಿತ್ಯಕ್ಕೆ ಜಗದೀಶ್ ಆಚಾರ್ಯವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂಥ ಗೀತೆ ನಾವು ನೀವು ಜೊತೆಯಾಗಿ ಸೇರಿ ಹಾಡಬಹುದಾದಂಥ ಹರಿನಾಮ ಸಂಕೀರ್ತನೆ. ಸ್ವಲ್ಪ ಸಮಯದ ಅಭಾವ ಇರೋದರಿಂದ ಫುಲ್ ಹಾಡು ಹಾಡೋದಿಲ್ಲ. ನಮ್ಮ ಜೊತೆ ನೀವು ಕೂಡ ಸೇರಿಕೊಂಡು ಹರಿನಾಮ ಸಂಕೀರ್ತನೆಯಲ್ಲಿ ತೊಡಗಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವಿನ ನಿಮಗೆಂಬ ಸುಲಭನೋ ಹರಿ ತನ್ನವರ ನರೆಗಳಿಗೆ
ಮಾಧವನ ಒಲಿಸಲರಿಯದೇ ಪಾಮರರು ಬಳಲುವರು. ಭವದೊಳಗೆ ಶ್ರೀಹರಿ ಶ್ರೀಹರಿ ಶ್ರೀಹರಿ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ 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 ಹರಿ. ನಾರಾಯಣ ನಾರಾಯಣ ಹರಿ ಹರಿ. ಪುಟ್ಟ ಪಟ್ಟೆಯ ರಟ್ಟಿ ಇಟ್ಟ ಕಾಂಚಿಯ ಧಾಮ ಬಿಟ್ಟ ಮಲ್ಲರ ಗಂಡ ಹರಿ ಕುಣಿದ. ಪುಟ್ಟ ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮ ಬಿಟ್ಟ ಮಲ್ಲರ ಗಂಡ ಹರಿ ಕುಣಿದ. ಪುಟ್ಟ ಪಟ್ಟೆಯ ರಟ್ಟಿ ಇಟ್ಟ ಕಾಂಚಿಯ ಧಾಮ ಬಿಟ್ಟ ಮಲ್ಲರ ಗಂಡ ಹರಿ ಕುಣಿದ. ಪುಟ್ಟ ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮ ಬಿಟ್ಟ ಮಲ್ಲರ ಗಂಡ ಹರಿ ಕುಣಿದ. ಪರಮ ಭಾಗವತರ ಕೇರಿಯುಳಾಡು, ಪರಮ ಭಾಗವತರ ಕೇರಿಯುಳಾಡು ಪುರಂದರ ವಿಠಲ ಹರಿ ಕುಣಿದ. ಪುರಂದರ ವಿಠಲ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿನಾಮ ಸಂಕೀರ್ತನೆ ಮುಗಿಲಿಲ್ಲ. ಎಲ್ಲಿ ರಾಮನಾಮ ಸ್ಮರಣೆ ಆಗ್ತದೆ, ಇಲ್ಲಿ ಹರಿನಾಮ ಸ್ಮರಣೆ ಆಗ್ತದೆ, ಅಲ್ಲಿ ಮುಖ್ಯಪ್ರಾಣ ದೇವರು ಕುಣಿತಾರೆ ಅಂತ ಲೆಕ್ಕ. ನಾವೆಲ್ಲ ಭಕ್ತಿಯಿಂದ ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹರಿಯ ಪಾದ ಮುಟ್ಟುವ ಕೆಲಸ ಮಾಡುವ, ಮುಖ್ಯಪ್ರಾಣನ ಪಾದ ಮುಟ್ಟುವ ಕೆಲಸ ಮಾಡುವ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಆಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ, ಸಕಲರ ಪಾಲಿಪ, ಸಕಲರ ಪಾಲಿಪ, ಸಕಲರ ಪಾಲಿಪ, ಸಕಲರ ಪಾಲಿಪ,
ಸಕಲರ ಪಾಲಿಪ ಸಕಲರ ಪಾಲಿಪ ಸಕಲರ ಪಾಲಿಪ ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿಯೋ ಹರಿಯೋ ಎಲ್ಲಿ ಹರಿಭಜನೆಯಲ್ಲಿ ರಾಮನಾಮ ಸ್ಮರಣೆ ನಡೀತದೋ ಅಲ್ಲಿ ಆಂಜನೇಯ ಕುಣಿತಾನೆ ಅಂತ ಅವ್ರು ಹೇಳಿದರು ಜಗದೀಶಾಚಾರ್ಯರು. ಅದು ಆಂಜನೇಯನಿಗಾಯ್ತು. ನಮಗೆ ಕುಣಿಬೇಕಿದ್ರೆ ಇಷ್ಟೆಲ್ಲ ಬೇಡ, ಒಂದು ಮದುವೆ ಮಾಡಿಸಿದ್ರೆ ಸಾಕು, ಅಲ್ಲಿಗೆ ಮತ್ತೆ ಕುಣಿಲಿಕ್ಕೆ ಸೂರ್ಯ. ಜೀವನದಲ್ಲಿ ಮನುಷ್ಯನಿಗೆ ಇರೋದು ಎರಡೇ ಆಯ್ಕೆ, ಒಂದೋ ದೇವರ ನಾಮವನ್ನು ಹಾಡ್ತಾ ಕುಣಿಬೇಕು, ತಪ್ಪಿದ್ರೆ ಹೆಂಡತಿ ಮಕ್ಕಳು ಹೇಳಿದಾಗೆ ಕುಣಿಬೇಕು. ಅಂತೂ ನಮಗೆ ಕುಣಿಯುವುದಂತೂ ಅನಿವಾರ್ಯ. ಕಾರ್ಯಕ್ರಮ ಮುಂದುವರಿತಾ ಇದೆ. ತಿರುಪತಿಯ ಶ್ರೀನಿವಾಸನನ್ನು ಸ್ತುತಿಸುವಂಥ ಗೀತೆ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಿದ್ರೆ ನಮ್ಮಲ್ಲಿ ಹಣ ಬಲ ಬೇಕೇ ಬೇಕು. ಹಣ ಇಲ್ಲದೆ ಇದ್ದರೆ ಯಾವುದಾಗೋದಿಲ್ಲ. ಈ ನಿಟ್ಟಿನಲ್ಲಿ ಹಣದಿಂದ ಹಾಸಿಗೆಯನ್ನು ಕೊಳ್ಳಬಹುದು, ನಿದ್ರೆಯನ್ನಲ್ಲ. ಹಣದಿಂದ ಔಷಧಿಯನ್ನು ಕೊಳ್ಳಬಹುದು, ಆದರೆ ಆರೋಗ್ಯವನ್ನಲ್ಲ. ಹಣದಿಂದ ಪುಸ್ತಕವನ್ನು ಕೊಳ್ಳಬಹುದು, ವಿದ್ಯೆಯನ್ನಲ್ಲ. ಹಾಗಂತ ದುಡ್ಡು ಇಲ್ಲದೇ ಇದ್ದರೆ ಆಗೋದೂ ಇಲ್ಲ. ತಿರುಪತಿಯ ಶ್ರೀನಿವಾಸ ಅಷ್ಟೈಶ್ವರ್ಯಗಳ ಒಡೆಯನಾಗಿ ಕಾಣಿಸಿಕೊಳ್ಳುವಂತಹ ಶ್ರೀನಿವಾಸನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೇ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರಿ ಬಾರಯ್ಯ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಗೆ ಬಾರಯ್ಯ ಬಾ 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 ಮುಕುತಾರೊಡೆಯ ದೇವಯ್ಯ ಜಿಯ ಬಾರಿಯ ಬಾ 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 ಮುಕುತಾರ ಪ್ರಿಯ ಶ್ರೀನಿವಾಸರಾಯ ಮುಕುತಾರ ಪ್ರಿಯ ವೆಂಕಟೇಶರಾಯ
ಮನೆ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಂಪೊಟ ಬಿಜೊಡ್ಡ ಕೂಡಿ ಬಾರಿ ಬಾ 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 ಮುಕುತಾರ ಪ್ರಿಯ ಶ್ರೀನಿವಾಸರಾಯ ಮುಕುತಾರ ಪ್ರಿಯ ವೆಂಕಟೇಶರಾಯ ವಾರಿ ಜನಯ ಪತೆ ವಾರಿ ಜನಾಭಾನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಗೆ ವಾರಯ್ಯ ಬಾಬಾ 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 ಮುಕುತಾರ ಪ್ರಿಯ ಶ್ರೀನಿವಾಸರಾಯ ಮುಕುತಾರ ಪ್ರಿಯ ವೆಂಕಟೇಶರಾಯ ಮುಕುತಾರ ಪ್ರಿಯ ಶ್ರೀನಿವಾಸರಾಯ ಮುಕುತಾರ ಪ್ರಿಯ ವೆಂಕಟೇಶರಾಯ ಹೇ ಶ್ರೀನಿವಾಸರಾಯ ವೆಂಕಟೇಶರಾಯ ಹೇ ಶ್ರೀನಿವಾಸರಾಯ ನಾರಾಯಣ ಅಚ್ಯುತ ಅನಂತ ಕೇಶವ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ತಿರುಪತಿ ವೆಂಕಟೇಶರಾಯ ಈ ಹಾಡು ಜಗದೀಶ್ ಆಚಾರ್ಯವರ ಕೈಯಿಂದ ನಾನು ಬಾಯಲ್ಲಿ ಕೇಳೋದು 1102ನೇ ಸರ್ತಿ. ನಿನ್ನೆ ರಾತ್ರಿ 1101 ಆಗಿದೆ, ಇವತ್ತು 1102. ಈ ಪದ್ಯ ನನಗೆ ಬರುವುದೇ ಇಲ್ಲ. ಆದರೆ ಅದರಲ್ಲಿ ನನಗೆ ಭಾರಿ ಇಷ್ಟದ್ದು ಒಂದು ವಾಕ್ಯ, ಮಡದಿಗೆ ಹೇಳದೆ ದುಡನೆ ಬಂದ ಅಂತ. ಈ ಹೆಂಡತಿಗೆ ಹೇಳದೆ ಹೋಗುವ ಅಭ್ಯಾಸ ದೇವರಿಗುಂಟು, ಮನುಷ್ಯನಿಗೆ ಮಾತ್ರ ಅಲ್ಲ ಅಂತ ಗೊತ್ತಾದ ಮೇಲೆ ನನಗೆ ಭಾರಿ ಖುಷಿಯಾದದ್ದು. ಯಾಕಂದರೆ ಸಂಸಾರ ಅಂತ ಹೇಳುವಂಥದ್ದು ಸಂಸ್ಕಾರಯುಕ್ತವಾಗಿರಬೇಕು. ಈ ನಿಟ್ಟಿನಲ್ಲಿ ಒಂದು ಕನ್ನಡತೆಗೆ ಸೇರಿದಂಥ ಸೀಮಿತ ವಾತಾವರಣದಲ್ಲಿ ನೀವು ಸೇರಿಕೊಂಡಿದ್ದೀರಿ. ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ನಡೀತಾ ಇದ್ದರೂ ಕೂಡ ಜಗದೀಶ್ ಆಚಾರ್ಯರ ಕಾರ್ಯಕ್ರಮ ಅಂತ ವೇದಿಕೆ ಎದುರುಭಾಗದಲ್ಲಿ ಕುಳಿತಂಥ ಸುಸಂಸ್ಕೃತ ಪ್ರೇಕ್ಷಕ ವರ್ಗಕ್ಕೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. 2 ಅಥವಾ 3 ಗೀತೆಗಳೊಂದಿಗೆ ಕಾರ್ಯಕ್ರಮ ಕೊನೆಗೊಳ್ಳಲಿಕ್ಕಿದೆ. ಇದೀಗ ಈಶ್ವರನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದ್ದು ನಮ್ಮ ತಂಡದ ಪ್ರಬುದ್ಧ ಕಲಾವಿದೆಯಾದಂತಹ ಶ್ರೀರಕ್ಷಾ ಭಟ್ ವೇದಿಕೆ. ಭಂ ಭಂ ಭೋಲೆ ಶಿವ ಭಂ ಭಂ ಭೋಲೆ ಶಿವ ಭಂ ಭಂ ಭೋಲೆ ಶಂಭೋ ಶಂಭೋ ಶಂಕರ ಹೊರೆಯ ರೂಪದ ನಂದಿಯ ನಿಂದು ನೋಡಿತು ಪಾತಾಳ. ಬ್ರಹ್ಮನೇ ಬಂದು ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ. ಅರೆ ವಿಷ್ಣುವು ಬಂದು ವೀಣೆಯ ನಿಂದು ನೀಡಿದ ನೋಟವೇ ಬಲು ಚಂದ. 7 ಕುದುರೆ ಏರಿ ನಿನ್ನ ನೋಡಲು ಸೂರ್ಯ ಬಂದಾನು. ತಾರೆಗಳೆಲ್ಲ ತಪ್ಪಿಟ ತಥಿಮೆ ತಾಳವ ಹಾಕಲು ನಿಂತಾವು. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಬಂ ಬಂ ಬೋಲೆ ನಲಿದಾಡುವ ಸ್ವಾಮಿ ಬಂ ಬಂ ಬೋಲೆ ಕುಣಿದಾಡುವ ಸ್ವಾಮಿ ಬಂ ಬಂ ಬೋಲೆ ನಲಿದಾಡುವ ಸ್ವಾಮಿ ಬಂ ಬಂ ಬೋಲೆ.
ಮೇಲೆ ಕುಂತಾಳೋ ನಾಗರ ಕೊರಳಲಿಟ್ಟು ನರ್ತನ ಮಾಡುವೆ ನೀನೇ ಗೋಲಿಂಗ ಕೋಟಿ ದೇವರುಗಳ ದೈವ ನೀನೇ ಸೋಮನ ಕಲಿಂಗ ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಹಂ ಹಂ ಭೋಲೆ ನಲಿದಾಡುವ ಸ್ವಾಮಿ ಹಂ ಹಂ ಭೋಲೆ ಕುಣಿದಾಡುವ ಸ್ವಾಮಿ ಹಂ ಹಂ ಭೋಲೆ ನಲಿದಾಡುವ ಸ್ವಾಮಿ ಹಂ ಹಂ ಭೋಲೆ ಬೆಟ್ಟಾದಿ ಸ್ವರ್ಗ ಜ್ಯೋತಿರ್ಲಿಂಗ ಕೇದಾರನಾಥನ ಹಿಮರೂಪ ನಂಚನಗೂಡಲಿ ನಂಜುಂಡೇಶ್ವರ ಮಲೆಯೇರಿ ಕುಂಟ ಮಾದಪ್ಪ ಆ ಮಂಚಿನ ಬೆಟ್ಟಾದಿ ಸ್ವರ್ಗ ಜ್ಯೋತಿರ್ಲಿಂಗ ಕೇದಾರನಾಥನ ಹಿಮರೂಪ ನಂಚನಗೂಡಲಿ ನಂಜುಂಡೇಶ್ವರ ಮಲೆಯೇರಿ ಕುಂಟ ಮಾದಪ್ಪ ಕಾಶಿಯ ವಿಶ್ವನಾಥನು ನೀನೆ ಕಾಳಹಸ್ತಿಯಲ್ಲಿ ಶ್ರೀಕಂಠ ಶೈಲ ಬೆಟ್ಟದಿ ಶ್ರೀ ಮಲ್ಲಿಕಾರ್ಜುನ ಕೋಟಿ ಲಿಂಗೇಶ್ವರ ನೀನಪ್ಪ ರಾಮೇಶ್ವರದಲ್ಲಿ ವರವ ನೀಡಲು ಕುಂತವ ನೀನಂತೆ ಭಾರತ ನೆಲದಲ್ಲಿ ದ್ವಾದಶ ಜ್ಯೋತಿರ್ಲಿಂಗವು ನೀನಂತೆ ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಹಂ ಹಂ ಭೋಲೆ ನಲಿದಾಡುವ ಸ್ವಾಮಿ ಹಂ ಹಂ ಭೋಲೆ ಕುಣಿದಾಡುವ ಸ್ವಾಮಿ ಹಂ ಹಂ ಭೋಲೆ ನಲಿದಾಡುವ ಸ್ವಾಮಿ ಹಂ ಹಂ ಭೋಲೆ ಕುಣಿದಾಡುವ ಸ್ವಾಮಿ ಹಂ ಹಂ ಭೋಲೆ ನಲಿದಾಡುವ ಸ್ವಾಮಿ ಹಂ ಹಂ ಭೋಲೆ ಕುಣಿದಾಡುವ ಸ್ವಾಮಿ ಹಂ ಹಂ ಭೋಲೆ ನಲಿದಾಡುವ ಸ್ವಾಮಿ ಹಂ ಹಂ ಭೋಲೆ. ಕಾರ್ಯಕ್ರಮದ ಕೊನೆಯ 2 ಗೀತೆಗಳೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಇಚ್ಛಾಶಕ್ತಿ, ಬುದ್ಧಿಶಕ್ತಿ ಮತ್ತು ಕ್ರಿಯಾಶಕ್ತಿ, ಇದು 3 ಕೂಡ ಒಂದೇ ಮನುಷ್ಯನಲ್ಲಿ ದೇವರು ಕೊಡೋದು ಬಹಳ ಅಪರೂಪ. ಬುದ್ಧಿಶಕ್ತಿ ಇದ್ದವನಿಗೆ ಇಚ್ಛಾಶಕ್ತಿ ಇಲ್ಲ, ಇಚ್ಛಾಶಕ್ತಿ ಬುದ್ಧಿಶಕ್ತಿ ಇದ್ದವನಿಗೆ ಕ್ರಿಯಾಶಕ್ತಿ ಇರೋದಿಲ್ಲ. ಈ 3 ಶಕ್ತಿಗಳನ್ನು ಏಕಕಾಲದಲ್ಲಿ ದೇವರು ಕೊಟ್ಟದ್ದು ಅಂದರೆ ಆಂಜನೇಯನಿಗೆ ಮಾತ್ರ. ಆದರೆ ಆಂಜನೇಯನಿಗೆ ಮರೆತೋಗುವಂಥ ಸ್ವಭಾವದ ಶಾಪರೂಪವಾಗಿ ಕೂಡ ಪಡೆದುಕೊಂಡಿದ್ನು. ಈ ನಿಟ್ಟಿನಲ್ಲಿ ಸಮುದ್ರೋಲ್ಲಂಘನ ಕಾಲಕ್ಕೆ 100 ಯೋಜನೆಗಳನ್ನು ಏಕಬಾರಿ ಒಂದೇ ಕಾಲದಲ್ಲಿ ಹಾರಬಹುದಾದ ಶಕ್ತಿ ಆಂಜನೇಯನ ಒಳಗೆ ಅಡಕವಾಗಿದೆ ಎಂಬುದನ್ನು ಜಾಂಬವಂತ ಮತ್ತು ನೀಲವಂತ ತಿಳಿಸಿಕೊಡಬೇಕಾಯಿತು. ನಮ್ಮಲ್ಲಿ ಕೆಲವರಿಗೆ 3 ಶಕ್ತಿ ಇಲ್ಲದೆ ಇದ್ದರೂ ಜೀರ್ಣಶಕ್ತಿ ಮಾತ್ರ ಇರ್ತದೆ. ಅದು ಪ್ರಾಣಿಗಳಿಗುಂಟು, ಮನುಷ್ಯನಿಗುಂಟು. ಬೆಳಿಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತೇವೆ. ಒಂದು ಅತ್ಯಮೋಘವಾದಂಥ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ನಾವು ಸೇರಿದ್ದೇವೆ. ನನಗೊಂದು ಖುಷಿ ಏನಂದರೆ, ಬರುವಾಗ ಇಲ್ಲಿ 10-15 ಜನ ಮಾತ್ರ ಇದ್ದರು. ನಮ್ಮ ಕಾರ್ಯಕ್ರಮದ ಈ ಕಳೆಗಟ್ಟುವಿಕೆಗೆ ನೀವು ಸಾಕ್ಷಿಯಾಗಿದ್ದೀರಿ, ಹತ್ತಿರ 100 ಜನ ಸೇರಿದ್ದೀರಿ ಅಂತ ಹೇಳುವಂಥದ್ದು ನಮಗೆ ಖುಷಿ ಕೊಡುವಂಥ ವಿಚಾರ. ಕಾರ್ಯಕ್ರಮದ ಮುಂದೆ ನಾವು ನೀವು ಜೊತೆಯಾಗಿ ಜೈಕಾರ ಹಾಕಬಹುದಾದಂಥ ಹೃದಯ ಮಧ್ಯಭಾಗದಲ್ಲಿ ಸೀತಾರಾಮಚಂದ್ರನನ್ನು ಆರಾಧಿಸಿರಿ. ಪ್ರಭು ರಾಮಚಂದ್ರನಿಗೆ ತನ್ನ ಸರ್ವಸ್ವವನ್ನು ಅರ್ಪಿಸಿದಂಥ ಆಂಜನೇಯನ ಸನ್ನಿಧಾನದಲ್ಲಿ ನಾವು ಜೊತೆಯಾಗಿದ್ದೇವೆ. ಶ್ರೀರಾಮನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. सियापति रामचंद्र की, राधापति कृष्ण चंद्र की, गौरीपति चंद्र चूड़ की, पवन सुत हनुमान की, गौरी पुत्र गणनाथ की, तपोवन ज्ञानानंद की, तपोवन ज्ञानानंद की, तपोवन ज्ञानानंद की. सियापति रामचंद्र की, राधापति कृष्ण चंद्र की, गौरीपति चंद्र चूड़ की, पवन सुत हनुमान की, गौरी पुत्र गणनाथ की, तपोवन ज्ञानानंद की,
శ్రీరాముని చరిత రాజా రాముని ఘనత వినర వినర శ్రీరాముని చరిత రాజా రాముని ఘనత నిండు భక్తికో కొలిచే వారికి రానివ్వడు ఏ కలత నిండు భక్తికో కొలిచే వారికి రానివ్వడు ఏ కలత సియాపతి రామచంద్ర की राधापति कृष्ण चंद्र की गौरीपति चंद्रचूड़ की पवन सुत हनुमान की गौरीपुत्र गणनाथ की तपोवन ज्ञानानंद की तपोवन ज्ञानानंद तपोवन ज्ञानानंद सियापति रामचंद्र की जय जय राम अयोध्या के राजा सीताराम मेरे प्रणदाता सदरक्षक रामचंद्र सदा प्रेम भरो रामचंद्र राम अयोध्या के राजा सीताराम मेरे प्रणदाता सदरक्षक रामचंद्र सदा प्रेम भरो रामचंद्र राम राम जय राम राम सिया 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 राम राम जय राम 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 श्री राम 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 जय 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 राम राम ನಾವೆಲ್ಲ ಒಟ್ಟು ಸೇರಿ ಜಯಕಾರ ಸಿಯಾಪತಿ ರಾಮಚಂದ್ರ की राधापति कृष्ण चंद्र की गौरीपति चंद्रचूड़ की पवन सुत हनुमान की गौरीपुत्र गणनाथ की तपोवन ज्ञानानंद की तपोवन ज्ञानानंद की तपोवन ज्ञानानंद की सियापति रामचंद्र की राधापति कृष्ण चंद्र की गौरीपति चंद्रचूड़ की पवन सुत हनुमान की गौरीपुत्र गणनाथ की तपोवन ज्ञानानंद की तपोवन ज्ञानानंद तपोवन ज्ञानानंद सियापति रामचंद्र की जय राम राम जय राम राम सिया राम राम जय 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 राम राम सिया राम राम जय राम राम सिया राम राम जय राम राम सिया राम जय 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 राम राम जय राम राम सिया राम राम बोलो सियापति रामचंद्र की बोलो पवन सुत हनुमान की बोलो भारत माता की ಒಂದು ಮಾತು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಬೇಕು. ಕೋಟಿ ಕಪಿವೀರರಿದ್ದರೂ ಕೂಡ ಆಂಜನೇಯನಿಗೆ ಮಾತ್ರ ರಾಮದೂತ ಅಂತ ಯಾಕೆ ಕರೀತಾರೆ ಅಂತ ಹೇಳುವಂಥ ವಿಚಾರ. ದೇಹ ಬುದ್ಧಿಯಿಂದ ನೋಡಿದರೆ ನಮ್ಮ ಕಣ್ಣಿಗೆ ಆಂಜನೇಯ ಬೇರೆ ಶ್ರೀರಾಮ ಬೇರೆ ಅಂತ ಕಂಡುಕೊಳ್ಳಬಹುದು. ಶ್ರೀರಾಮನ ದೂತನಾಗಿ ಆಂಜನೇಯ ಕಾಣಿಸಿಕೊಳ್ತಾನೆ. ತನ್ನ ತೀರಾ ಖಾಸಗಿ ದಾಂಪತ್ಯ ಜೀವನದ ವಿಚಾರವನ್ನು ಕೂಡ ತನ್ನ ಲಕ್ಷ್ಮಣನಿಗೆ ಹೇಳದೆ ಆಂಜನೇಯನಿಗೆ ಹೇಳಿದ್ದು ಶ್ರೀರಾಮ ತನ್ನ ರಾಮಾಯಣದ ಪ್ರಸಂಗದಲ್ಲಿ ನಾವು ಗಮನಿಸಬಹುದು. ಇದರಿಂದಾಗಿ ರಾಮ ಮತ್ತು ಆಂಜನೇಯನ ಸಂಬಂಧ ಏನು ಅಂತ ಹೇಳುವಂಥದ್ದು ಸೂಕ್ಷ್ಮವಾಗಿ ಗಮನ ಹರಿಸಿದರೆ, ಜೀವಬುದ್ಧಿಯಿಂದ ನೋಡಿದರೆ ಶ್ರೀರಾಮನದ್ದೇ ಒಂದು ಜೀವ ಆಂಜನೇಯ. ಅದೇ ಆತ್ಮಬುದ್ಧಿಯಿಂದ ನೋಡಿದರೆ ಶ್ರೀರಾಮಚಂದ್ರ ಬೇರೆ ಅಲ್ಲ, ಆಂಜನೇಯ ಬೇರೆ ಅಲ್ಲ. ಎಲ್ಲಿ ನಾವು ಆಂಜನೇಯನನ್ನು ಸ್ತುತಿಸ್ತೇವೆಯೋ ಅಲ್ಲಿ ಶ್ರೀರಾಮ ನೆಲೆ ನಿಂತಿರ್ತಾನೆ, ಎಲ್ಲಿ ಶ್ರೀರಾಮನ ಆರಾಧನೆ ನಡೀತದೋ ಅಲ್ಲಿ ಆಂಜನೇಯ ಇರ್ತಾನೆ. ಅಂತಹ ಪಂಚಮುಖಿ ಆಂಜನೇಯನ ಸನ್ನಿಧಾನದಲ್ಲಿ ವಿಶೇಷವಾದ ಒಂದು ಅವಕಾಶ ಜಗದೀಶ್ ಆಚಾರ್ಯ ಬಳಗಕ್ಕೆ ಕೊಟ್ಟದ್ದಕ್ಕಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಈ ಹೊತ್ತಿನ ತನಕ ಆಸ್ವಾದಿಸಿದ ಪರಿಸರದ ಎಲ್ಲ ಭಗವದ್ಭಕ್ತರಿಗೆ
ಮೊದಲ ಆದ್ಯತೆಯಲ್ಲಿ ತುಂಬು ಹೃದಯದ ವಂದನೆಗಳನ್ನು ನಿಮ್ಮಂಥ ಸುಸಂಸ್ಕೃತ ಪ್ರೇಕ್ಷಕ ವರ್ಗಕ್ಕೆ ಸಲ್ಲಿಸುತ್ತಾ ನಮ್ಮ ಧ್ವನಿಯ ಹೊಳಪನ್ನು ನಿಮ್ಮಲ್ಲಿಗೆ ತಲುಪಿಸಲು ನಮ್ಮೊಂದಿಗೆ ಸಹಕರಿಸಿದ ಕಾವೂರು ಸೌಂಡ್ಸ್ ಪ್ರಸಾದ್ ಅವರನ್ನು ವಿಶೇಷವಾಗಿ ನೆನಪಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಮಂಗಳಗೀತೆಯೊಂದಿಗೆ ವಿರಮಿಸೋದಕ್ಕೆ ನಿಮ್ಮ ಅಪ್ಪಣೆ ಬೇಡ್ತಾ ಇದ್ದೇವೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यो श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमस्मरणात् हनुमस्मरणात् भवेत्. जय जय हनुमान जय गुरु जय जय पवन. 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 पवन पुत्र हनुमान की आंजनेय बल भीमा भक्तवरातुलित बलधाम हनुमंत यಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन. जय जय हनुमान जय गुरु जय जय पवन. पवन पुत्र हनुमान की बुद्धिर्बल धैर्यಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय पवन. जय जय हनुमान जय गुरु जय जय पवन. पवन पुत्र हनुमान की आंजनेय बल भीमा भक्तवरातुलिತ बलधाम हनुमंत यಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन. जय जय हनुमान जय गुरु जय जय पवन. पवन पुत्र हनुमान की ರಾಮ ಸ್ಮರಣೆ ಕೊಡು श्रीराम जय राम जय जय राम. ರಾಮ ಸೇವೆಯ ಕೊಡು श्रीराम जय राम जय जय राम. ರಾಮಾಯಣದ ಕಥೆಯುಳು ಬಂದು ಕೂಡು. जय जय हनुमान
ಎರಡೂ ಕೈಗಳನ್ನು ಮೇಲೆತ್ತುಕೊಂಡು ಹಾಡುವ. ಕೆಲವರಿಗೆ ಇನ್ನೂ ನಾಚಿಕೆ ಬಿಡುವುದಿಲ್ಲ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಕೈ ಎತ್ತಿಕೊಂಡು ಹಾಡಿದಲ್ಲಿ ನಮಗೇನು ಲಾಭ ಇಲ್ಲ. ನಮ್ಮ ಭಕ್ತಿ ಮುಖ್ಯ ಪ್ರಾಣ ದೇವರ ಪಾದಕ್ಕೆ ಅರ್ಪಣೆ ಆಗ್ಲಿ ಅಂತ ಹೇಳಿ ಮಾತ್ರ ನಿಮ್ಮ ಹತ್ರ ಹೇಳ್ತಿದ್ದೇವೆ. ಭಕ್ತಿಯಿಂದ ಹಾಡಿದಲ್ಲಿ ಯಾವತ್ತೂ ನಮ್ಮ ಜೊತೆ ಭಗವಂತ ನಮ್ಮ ಜೊತೆ ಸದಾ ಇರ್ತಾರೆ. ಶ್ರೀರಾಮ್ ಜೈ ಜೈ ರಾಮ್, ಶಬಾಸ್. ಶ್ರೀರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ಜೈ ರಾಮ್, श्रीराम जय राम जय जय राम, 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 श्रीराम जय जय राम. ರಾಮ ಸ್ಮರಣೆ ಕೊಡು, ರಾಮ ಸೇವೆಯ ಕೊಡು, ರಾಮಾಯಣದ ಕಥೆಯುಳು ಬಂದು ಕೂಡೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ದಾಸಾಕೇಶವನುತ ಮಾರುತಿ ಹನುಮ, ಹನುಮಂತ ಗುಣವಂತ ಮಾರುತಿರಾಯ ಬಲಬಲವಂತ, ಹನುಮಂತ ಗುಣವಂತ ಮಾರುತಿರಾಯ ಬಲಬಲವಂತ, ಹನುಮಂತ ಗುಣಗುಣವಂತ ಮಾರುತಿರಾಯ ಬಲಬಲವಂತ, ಹನುಮಂತ ಗುಣಗುಣವಂತ ಮಾರುತಿರಾಯ ಬಲಬಲವಂತ, ಹನುಮಂತ ಗುಣಗುಣವಂತ ಮಾರುತಿರಾಯ ಬಲಬಲವಂತ, ಹನುಮಂತ ಗುಣಗುಣವಂತ ಮಾರುತಿರಾಯ ಬಲಬಲವಂತ. ದಾಸಾಕೇಶವನುತ ಮಾರುತಿ ಹನುಮ, ದಾಸಗ್ರೇಸರ ಜೈ ಬಲ ಭೀಮ, ದಾಸಗ್ರೇಸರ ಜೈ ಬಲ ಭೀಮ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ಪವನ ಪುತ್ರ ಹನುಮಾನ್ ಕಿ, ಆಂಜನೇಯ ಬಲ ಭೀಮ, ಭಕ್ತವರ ತುಳಿತ ಬಲಧಾಮ, ಹನುಮಂತ ಎಮ್ಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್, ಜೈ 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 ಹನುಮಾನ್ ಜೈ ಗುರು ಜೈ 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 ಪವನ್, ಜೈ 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 ಹನುಮಾನ್ ಜೈ ಗುರು ಜೈ 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 ಪವನ್, ಜೈ ಜೈ ಹನುಮಾನ್ ಜೈ ಗುರು 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 ಜೈ ಜೈ ಪವನ್. ಪವನ ಪುತ್ರ ಹನುಮಾನ್ ಕಿ, ಪವನ ಪುತ್ರ ಹನುಮಾನ್ ಕಿ. ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಕೆ ಗೌರಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನೋ, ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಕಲ್ಯಾಣಾತ್ಮಕಾಂತರಾಯ ಕಾಂತಾರ್ಥ ಪ್ರದಾಯಿನಿ, ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಕಾರ್ತಿಕೆ ಸರ್ವತ್ವಾರ್ತಿಕೆ ಸರ್ವಮಂತ್ರಾರ್ತಿಕೆ ಸರ್ವಪೀಠಾರ್ತಿಕೆ ಸರ್ವಶಕ್ತ್ಯಾರ್ತಿಕೆ ಸರ್ವವರ್ಣಾರ್ತಿಕೆ ಸರ್ವವಿದ್ಯಾರ್ತಿಕೆ ಸರ್ವಯೋಗಾರ್ತಿಕೆ ಸರ್ವನಾದಾರ್ತಿಕೆ ಸರ್ವಶಬ್ದಾರ್ತಿಕೆ ಸರ್ವವಿಶ್ವಾರ್ತಿಕೆ ಸರ್ವದೀಕ್ಷಾರ್ತಿಕೆ ಸರ್ವತೀರ್ಥಾರ್ತಿಕೆ ಸರ್ವೇ ಜಗನ್ಮಾತೃಕೆ. ಪಾಹಿ ಮಾಂ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ನಮಃ. ಆಂಜನೇಯ ಮಣಿಪಾಣಾನಾಂ ಕಾಂಚನಾದ್ರಿಕಂ ನೀಲವಿಗ್ರಹಂ ಪಾರಿಜಾತದ ಮೂಲವಾಸಿನಂ ಭಾವಯಾಮಿ ಸೋಮಾನಂದಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥ
सायंकाले प्रतिनित्य प्रातःकाले विशेषतः तस्मै विषमयनाय सर्वत्र विजयी भवे ॐ शान्तिः ॐ शान्तिः ॐ शान्तिः ಗೋವಿಂದ ಹನುಮಗಿರಿ ಶ್ರೀ ಮುಖ್ಯ ಪ್ರಾಣದೇವರ ಪಾದಾರವಿಂದಕ್ಕೆ ಗೋವಿಂದ ನೀರು ಗೋವಿಂದ ಬಲೋ ಭಾರತ್ ಮಾತಾ ಕಿ ಒಂದೇ. ಇಷ್ಟೋ ತನಕ ಕಲರ್ಸ್ ಕನ್ನಡ ಖ್ಯಾತಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತುಳುನಾಡ ಗಾನ ಗಂಧರ್ವಿಯ ಬಿರುದಾಂಕಿತ ಪುತ್ತೂರು ಜಗದೀಶ ಆಚಾರ್ಯ ಮತ್ತು ಬಳಗದರಿಂದ ಸಂಗೀತ ಗಾನ ಸಂಭ್ರಮವನ್ನು ಈ ಪುಣ್ಯ ಪರಿಸರದಲ್ಲಿ ಆಸ್ವಾದಿಸಿದ್ದೇವೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.